ಗಜಮುಖದವಗೆ
ಗಣಪಗೆ ಮನದಲ್ಲಿ ಆರತಿ ಮುಖದ ಬಗೆ ಗಣಪಗೆ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾಂಬುಜಗಳಿಗೆ ನಮಿಸುತ್ತಾ ವಿಘ್ನ ನಿವಾರಕನಾದಂತಹ ಗಣಪತಿಯ ಸ್ತುತಿಯೊಂದಿಗೆ ನಮ್ಮ ಇವತ್ತಿನ ಈ ಶುಭ ದಿನದ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ.
ಶ್ರೀ ಜಪ್ಪು ದಯಾನಂದ ಶೆಟ್ಟಿ ಹಾಗೂ ಶ್ರೀಮತಿ ಲೀಲಾ ಶೆಟ್ಟಿ ಇವರ ದಾಂಪತ್ಯ ಜೀವನದ 50ನೇ ವರ್ಷದ ಶುಭ ಗಳಿಗೆಯಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಸಿದ್ಧರು ಎನಿಸಿಕೊಂಡಿರುವಂತಹ ಕಲಾವಿದರಿಂದ ಯಕ್ಷಗಾನ ವೈಭವ ಪರಂಪರೆಯ ಮಟ್ಟನ್ನ ತಮ್ಮ ಜೊತೆಗಿರಿಸಿಕೊಂಡು ಯಕ್ಷಗಾನವನ್ನು ಬೆಳೆಸುವಲ್ಲಿ ಪ್ರಯತ್ನಿಸುತ್ತಾ ಇರುವಂತಹ ಸಮರ್ಥ ಹಿಮ್ಮೇಳದ ಕಲಾವಿದರಿಂದ ಇವತ್ತು ತಮ್ಮೆದುರು ಈ ಗಾನ ವೈಭವ ಪ್ರಸ್ತುತಗೊಳ್ಳುತ್ತಾ ಇದೆ. ಸ್ವತಃ ಯಕ್ಷಗಾನ ಕಲಾವಿದರಾಗಿರುವಂತಹ ಜಪ್ಪು ದಯಾನಂದ ಶೆಟ್ಟಿಯವರ ಬದುಕಿನ ಈ ಸುವರ್ಣ ಸಂಭ್ರಮದಲ್ಲಿ ಯಕ್ಷಗಾನದ ಅಧಿದೇವತೆಯಾದಂತಹ ದುರ್ಗಾ ಮಾತೆಗೆ ಗಾಯನದ ಅರ್ಪಣೆ ಈ ದಿವಸ ಇಲ್ಲಿ ನಡೆಯುತ್ತಾ ಇದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಜಿ.ಕೆ. ನಾವಿಡಬಾಯರು 38 ವರ್ಷಗಳ ಯಕ್ಷಗಾನದ ಅನುಭವವನ್ನು ಹೊಂದಿದವರು. ಭಾಗವತರು ಮಾತ್ರವಲ್ಲದೆ ನಿರ್ದೇಶಕರಾಗಿಯೂ ತಂಡಗಳನ್ನು ಕಟ್ಟಿಕೊಂಡು ಅನೇಕ ಕಡೆ ಕಾರ್ಯಕ್ರಮಗಳನ್ನು ಪ್ರದರ್ಶಿಸುವಲ್ಲಿ ತಮ್ಮ ಅಸ್ತಿತ್ವವನ್ನು ಬಹಳ ಉತ್ತಮ ರೀತಿಯಲ್ಲಿ ಪಡೆಕೊಂಡಂತಹ ಮೇರು ಭಾಗವತರು ಜಿ.ಕೆ. ನಾವಿಡಬಾಯರು ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಜಪ್ಪು ದಯಾನಂದ ಶೆಟ್ಟಿಯವರು ಶಾಲನ್ನು ಹಾಕುವುದರ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಹಾಗೆಯೇ ಇನ್ನೋರ್ವ ಭಾಗವತರಾಗಿ ನಮ್ಮ ಜೊತೆಯಲ್ಲಿರುವವರು ಶ್ರೀಮತಿ ಭವ್ಯಶ್ರೀ ಹರೀಶ್ ಕುಲ್ಕುಂದ ಅವರು 17 ವರ್ಷಗಳ ಯಕ್ಷಗಾನದ ಅನುಭವ, ಭಾಗವತಿಗೆಯ ಜೊತೆಗೆ ಕೊಲೆಕಾಡಿ ಗುರುಗಳಲ್ಲಿ ಛಂದಸ್ಸಿನ ಪಾಠವನ್ನು ಕೂಡ ಅಭ್ಯಾಸ ಮಾಡಿದಂತಹ ಸಮರ್ಥ ಹಿಮ್ಮೇಳದ ಭಾಗವತರಾಗಿ ಗುರುತಿಸಿಕೊಳ್ಳುತ್ತಾ ಇರುವವರು ಭವ್ಯಶ್ರೀ ಕುಲ್ಕುಂದ. ವೃತ್ತಿಯಲ್ಲಿ ಉಪನ್ಯಾಸಕರು ಹೌದು. ಅವರನ್ನು ಗೌರವಿಸಬೇಕಾಗಿ ಮನೆಯ ಯಜಮಾನರಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾರೆ. ನಮ್ಮ ಜೊತೆ ಇರುವಂತಹ ಇನ್ನೋರ್ವ ಭಾಗವತರು ಶ್ರೀ ದೇವಿ ಪ್ರಸಾದ್ ಆಳುವ ತಲಪಾಡಿಯವರು ಪ್ರಸ್ತುತ ಕಟೀಲು ಮೇಳದಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸ್ತಾ ಇರುವರು. 11 ವರ್ಷಗಳಿಂದ ಕಟೀಲು ಮೇಳದಲ್ಲಿ ಭಾಗವತರಾಗಿ ಕಾಣಿಸಿಕೊಳ್ಳುತ್ತಾ ಇರುವವರು. ತಮ್ಮ ಸುಮಧುರವಾದ ಗಾಯನದಿಂದ ಜನಮಾನಸದಲ್ಲಿ ನೆಲೆಯಾಗಿರುವವರು ಇವರು. ಇವರನ್ನು ಕೂಡ ಮನೆಯ ಯಜಮಾನರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದಾರೆ. ಈ ಮೇಳದಲ್ಲಿ ಚೆಂಡೆಯಲ್ಲಿ ಅನುಭವಿ ಹಿರಿಯ ಮದ್ದಲೆ ವಾದಕರು ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಮಣಿಮೂಲ, ಕಟೀಲು ಮೇಳದ ಹಿರಿಯ ಕಲಾವಿದರು, ಅವರನ್ನು ಜಪ್ಪು ದಯಾನಂದ ಶೆಟ್ಟಿಯವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಎಲ್ಲರೂ ಕಟೀಲು ಮತ್ತು ಧರ್ಮಸ್ಥಳ ಮೇಳದ ಅನುಭವವನ್ನು ಹೊಂದಿರುವಂತಹ ಹಿರಿಯ ಮದ್ದಳೆಗಾರರು. ಮದ್ದಳೆಯಲ್ಲಿ ನಮ್ಮ ಜೊತೆಗಿರುವವರು ಶ್ರೀ ಸುದಾಸ್ ಆಚಾರ್ಯ ಕಾವೂರು, ಪ್ರಸ್ತುತ ಕಟೀಲು ಮೇಳದ ಅನುಭವಿ ಮದ್ದಳೆಗಾರರು. ಇವರನ್ನು ಕೂಡ ಯಜಮಾನರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದಾರೆ. ಹಾಗೆ ಚಕ್ರತಾಳದಲ್ಲಿ ನಮ್ಮ ಜೊತೆಗೆ ಸಹಕರಿಸಲಿಕ್ಕಿರುವವರು ಶ್ರೀ ನಾಗೇಶಾಚಾರ್ಯ. ಹಾಗೆಯೇ ಭಾಗವತರಾದಂತಹ ಭವ್ಯಶ್ರೀ ಕುಲ್ಕುಂದ ಅವರ ಮಗ ಅಗಸ್ತ್ಯ. ನಮ್ಮ ಇವತ್ತಿನ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಶ್ರೀ ಶರತ್ ಕುಮಾರ್ ಕದ್ರಿಯವರು. ಯಕ್ಷಗಾನ ಕ್ಷೇತ್ರದಲ್ಲಿ ಚಿರಪರಿಚಿತ ಹೆಸರು. ಅವರ ಸಂಯೋಜನೆಯಲ್ಲಿ ಇವತ್ತಿನ ಈ ಯಕ್ಷಗಾನ ವೈಭವ ಇಲ್ಲಿ ಸಂಪನ್ನಗೊಳ್ಳುವಂತಹದ್ದು. ಅವರನ್ನು ಮನೆಯ ಯಜಮಾನರು ಗೌರವಿಸ್ತಾ ಇದ್ದಾರೆ. ಎಲ್ಲ ಕಲಾವಿದರನ್ನು ದಯವಿಟ್ಟು ಚಪ್ಪಾಳೆಯ ಮೂಲಕ ಗೌರವಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಇವತ್ತಿನ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಸಾಯಿ ಸುಮನ್ ಅವರ ಶ್ರೀಮತಿ ಸಾಯಿ ಸುಮನ್ ಅವರಿಗೆ ಹೆಚ್ಚಾಗಿ ಯಕ್ಷಗಾನ ವೈಭವ ಅಂತ ಹೇಳಿದರೆ ನಾವು ಎಲ್ಲ ರೀತಿಯ ಪದ್ಯಗಳನ್ನ ಗಾಯನದಲ್ಲಿ ಪ್ರಸ್ತುತಪಡಿಸುವಂತಹ ಕ್ರಮ. ಇವತ್ತಿನ ವಿಶೇಷ ಅಂತ ಹೇಳಿದರೆ ಇವತ್ತು ಜಪ್ಪು ದಯಾನಂದ ಶೆಟ್ಟಿ ದಂಪತಿಗಳ 50ನೇ ವರ್ಷದ ವಿವಾಹದ ಸಂಭ್ರಮ. ಆ ಕಾರಣಕ್ಕಾಗಿ ಯಕ್ಷಗಾನದ ಕಲ್ಯಾಣ ಪ್ರಸಂಗಗಳಿಂದಲೇ ಆಯ್ದಂತಹ ಪದ್ಯಗಳನ್ನ ನಾವಿಲ್ಲಿ ಗಾನ ವೈಭವಕ್ಕೆ ಆಯ್ದುಕೊಂಡಿರುತ್ತೇವೆ. ಆ ಕಲ್ಯಾಣದ ಪ್ರಸಂಗಗಳ ಪದ್ಯಗಳನ್ನು ಒಂದೊಂದಾಗಿ ನಮ್ಮ ಜೊತೆಗಿರುವಂತಹ ಭಾಗವತರು ತಮ್ಮೆದುರು ಪ್ರಸ್ತುತಪಡಿಸುವುದಕ್ಕಿದ್ದಾರೆ. ಆರಂಭದಲ್ಲಿ ದೇವಿ ಪ್ರಸಾದ್ ಆಳ್ವ ತಲಪಾಡಿಯವರು ಗಿರಿಜಾ ಕಲ್ಯಾಣ ಪ್ರಸಂಗದಿಂದ ಆಯ್ದಂತಹ ಪದ್ಯವನ್ನ ತಮ್ಮೆದುರು ಹಾಡುವುದಕ್ಕಿದ್ದಾರೆ. ಕವಿ ದೇವಿದಾಸ ವಿರಚಿತ ಗಿರಿಜಾ ಕಲ್ಯಾಣ. ಇದರಲ್ಲಿ ರತಿ ಮನ್ಮಥರ ಸನ್ನಿವೇಶದ ಒಂದು ಹಾಡು, ರತಿಯ ಮೇಳದೊಳಿಪ್ಪ ಕಾಮನು. ರತಿಯ ಮೇಳದೊಳಿಪ್ಪ ಕಾಮನು, ರತಿಯ ಮೇಳದೊಳಿಪ್ಪ ಕಾಮನು.
ಸೊಗಸಾದ ಗಾಯನದ ಮೂಲಕ ದೇವಿ ಪ್ರಸಾದ್ ಆಳ್ವ ಇವರು ಅವರ ಜೊತೆಗೆ ಸಹಕರಿಸಿದಂತಹ ಹಿಮ್ಮೇಳ ವಾದಕರು ಬಹಳ ಒಳ್ಳೆಯ ಆರಂಭವನ್ನ ನಮ್ಮ ಈ ಯಕ್ಷಗಾನ ವೈಭವಕ್ಕೆ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಗಿರಿಜಾ ಕಲ್ಯಾಣದ ಇನ್ನೊಂದು ಹಾಡಿನ ಮೂಲಕ ಭವ್ಯಶ್ರೀ ಅವರು ತಮ್ಮೆದುರು ಪ್ರಸ್ತುತಪಡಿಸುವುದಕ್ಕಿದ್ದಾರೆ. ಲಾಲಿಸಿ ಕೇಳ್ದಯದಿ ಸದ್ಗುಣಶೀಲ ಅನ್ನುವಂತಹ ಹಾಡು. ಲಾಲಿಸಿ ಬಹಳ ಸೊಗಸಾದ ಹಾಡಿನ ಮೂಲಕ ತಮ್ಮೆದುರು ತಮ್ಮನ್ನ ರಂಜಿಸಿದಂತಹ ಭವ್ಯಶ್ರೀಯವರಿಗೆ ಧನ್ಯವಾದಗಳು. ಇಲ್ಲಿರುವಂತಹ ಮೂವರು ಭಾಗವತರು ಕೂಡ ಪರಂಪರೆಯ ಸೊಗಡನ್ನ ಬಿಟ್ಟುಕೊಡದೆ ಹಾಡುವಂಥವರು. ಅತಿ ಎನ್ನಿಸುವಂತಹ ಯಾವುದೇ ಕ್ರಮಗಳು ನಿಮಗಿಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ನೈಜ ಯಕ್ಷಗಾನದ ಸೊಗಸನ್ನ ತಾವಿಲ್ಲಿ ಕಾಣಬಹುದು ಅಂತ ಹೇಳುತ್ತಾ ಮುಂದಕ್ಕೆ ಮೀನಾಕ್ಷಿ ಕಲ್ಯಾಣದ ಶೋಭಾನೆಯ ಒಂದು ಹಾಡನ್ನ ತಮ್ಮೆದುರು ಹಾಡುವುದಕ್ಕಿದ್ದಾರೆ ಹಿರಿಯರಾದ ಶ್ರೀ ಜಿ.ಕೆ. ನಾವಳ ಬಾಯರು, ಸುರತರುಣಿಯರು. ಸುರತರುಣಿಯರದಿ ಹರುಷ ಬುದ್ಧಿಯಲಿ ಸುರತರುಣಿಯರದಿ ಹರುಷ ಬುದ್ಧಿಯಲಿ ನೆರೆದು ನಲಿದು ಮೀನಾಕ್ಷಿಗೆ ಪರಮಾತ್ಮ ರೂಪ ಶಿವನಿಗೆ
ಮೀನಾಕ್ಷಿಗೆ ಪರಮಾತ್ಮ ರೂಪ ಶಿವನಿಗೆ ಶೋಭಾನೆ. ಧನ್ಯವಾದಗಳು ಜಿ.ಕೆ. ನಾವಡ ಬಾಯಾರು ಅವರಿಗೆ. ಬಹಳ ಸೊಗಸಾದ ಹಾಡಿನ ಪ್ರಸ್ತುತಿ ಇದು. ಮುಂದಕ್ಕೆ ಸೀತಾ ಕಲ್ಯಾಣ ಪ್ರಸಂಗದ ನೋಡಿದನು ವರರಾಜ ಸಭೆಯನು, ಶಿವನ ಧನುವನ್ನು ಕೂಡ ನೋಡಿದಂತಹ ಸಂದರ್ಭದ ಒಂದು ಹಾಡನ್ನು ದೇವಿ ಪ್ರಸಾದ್ ಆಳ್ವವರು ಭವ್ಯಶ್ರೀ ಅವರು ಹಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕುಂಬಳೆ ಪಾರ್ಥಿಸುಬ್ಬ ವಿರಚಿತ ಸೀತಾ ಕಲ್ಯಾಣ ಪ್ರಸಂಗದ ಹಾಡು ನೋಡಿದನು ವರರಾಜ ಸಭೆಯನು. ನೋಡಿದನು ವರರಾಜ ಸಭೆಯನು, ನೋಡಿದನು ವರರಾಜ ಸಭೆಯನು.
ಸಭೆಯನು ಕುಂಬಳೆ ಕವಿ ಪಾರ್ಥಿಸುಬ್ಬ ವಿರಚಿತ ಸೀತಾ ಕಲ್ಯಾಣದ ಹಾಡನ್ನ ತಮ್ಮೆದುರು ಹಾಡಿದವರು ಭವ್ಯಶ್ರೀ ಮಂಡೆಕೋಲು ಅವರು. ಯಕ್ಷಗಾನದಲ್ಲಿ ಒಂದು ವಿಶೇಷ ಯಕ್ಷಗಾನಕ್ಕೊಂದು ಅಸ್ಮಿತೆಯನ್ನ ಕೊಟ್ಟವರು ಕುಂಬಳೆ ಕವಿ ಪಾರ್ಥಿಸುಬ್ಬ. ನಮ್ಮ ಕಾಸರಗೋಡಿನ ಕುಂಬಳೆಯಿಂದ ನಮ್ಮ ಉಡುಪಿಯವರೆಗೆ ತೆಂಕುತಿಟ್ಟು ಅನ್ನುವಂಥದ್ದು ಏನು ಪ್ರಸಿದ್ಧಿಯನ್ನ ಪಡೆದಿದ್ದು, ಅದಕ್ಕೊಂದು ಇಡೀ ಯಕ್ಷಗಾನಕ್ಕೆ ಅಸ್ಮಿತೆಯನ್ನು ತಂದುಕೊಟ್ಟವ ಕುಂಬಳೆ ಕವಿ ಪಾರ್ಥಿಸುಬ್ಬ. ಅನೇಕ ಪ್ರಸಂಗಗಳನ್ನ ಯಕ್ಷಗಾನಕ್ಕೆ ಕೊಡುಗೆಯಾಗಿ ನೀಡಿದಂಥವರು. ಭವ್ಯಶ್ರೀ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಕ್ಕೆ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ ವಿರಚಿತ ಜಾಂಬವತಿ ಕಲ್ಯಾಣದ ಒಂದು ಹಾಡು. ಜಾಂಬವತಿಯನ್ನ ಕೃಷ್ಣ ಕಂಡಾಗ, ಜಾಂಬವನ ಗುಹೆಗೆ ಬಂದು ಕೃಷ್ಣ ಜಾಂಬವತಿಯನ್ನು ಕಂಡಾಗ ಹೇಳುವಂತಹ ಸಂದರ್ಭ. ಶರದ ಋತು ಪೂರ್ಣಿಮೆಯೋಳು ಉದಯ ಚಂದಿರ ಕಾಂತಿ. ಅದರ ಮುಂದುವರಿದ ಭಾಗವಾಗಿ ಜಾಂಬವತಿ ಪ್ರವೀರನನ್ನ ತೂಗಿ ಮಲಗಿಸುವಂತಹ ಪದ್ಯ ಜೋ 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 ಸುಕುಮಾರ. ಇದನ್ನ ಮೂವರು ಭಾಗವತರು ಸೇರಿ ಪ್ರಸ್ತುತಪಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದೇವಿ ಪ್ರಸಾದ್ ಆಳುವ ಇವರು ಇದನ್ನ ಆರಂಭಿಸಬೇಕು. ಆ ಬಳಿಕ ಉಳಿದವರು ಮುಂದುವರಿಸಿ ಈ ಹಾಡನ್ನು ಕೊನೆಗೊಳಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. सरसिजा मेरे सरसिजा मेरे
ಹರಿಯೋ ಶಿಲೆಯ ಮರೆಯ ಗಿರಿಗಿರನೆ ವಾಡಿಯರ ಗಿರಿಗಿರಿಲೆನಿಸಿ ಸರಸಿ ಜಾಬಗೆ ಮೇರೆ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೋ ಶಿಲೆಯ ಮರೆಯ ಪಾಡಿ ತೂ ಗಿರಿಜರಮೆ ವಾಣಿಯರ ಚೆಲುವಿಗೆ ಮಿಗಿಲೆನಿಸಿ ಸರಸಿ ಜಾಬಗೆ ಮೇರೆ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿ ಒಂದು ಶಿಲೆಯ ಪಾಡಿ ಪಾಡಿ ತೂತಾ ಗಿರಿಗಿರನೆ ವಾಡಿಯರ ಚೆಲುವಿಗೆ ಮಿಗಿಲಿಸಿ ಸರಸಿ ಜಾಬಗೆ ಮೇರೆ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಪಾಡಿತೂತ जो सुकुमारा जो सद्गुण धीर संगार जो सुकुमारा जो सुकुमारा जो सद्गुण धीर संगार जो सद्गुण धीर संगार जो ಚಂದದೋಳದ ನಿನ್ನ ತೊಟ್ಟಿಲ ಬಳಿಯ ಬಂಧೀಗನು ನೋಡು ಹಾಕೋನಿದೆಯ ಚಂದದೋಳದ ತೊಟ್ಟಿಲ ಬಳಿಯ ಬಂಧೀಗನು ನೋಡು ಹಾಕೋನಿದೆಯ ಜೋ
ಕೃಷ್ಣ ಜಾಂಬವತಿಯನ್ನ ಕಂಡು ಪ್ರವೀರನನ್ನು ತೂಗುವ ಸಂದರ್ಭದ ಹಾಡನ್ನ ಭಾಗವತರೆಲ್ಲರೂ ಸೇರಿ ಸೊಗಸಾಗಿ ಪ್ರಸ್ತುತಪಡಿಸಿದರು. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಜೋರಾದ ಚಪ್ಪಾಳೆ ಬಂದ್ರೆ ಹಾಡುವವರಿಗೆ ಇನ್ನೂ ಉತ್ಸಾಹ ಹೆಚ್ಚಾಗುತ್ತದೆ. ಧನ್ಯವಾದಗಳು. ಮುಂದಕ್ಕೆ ಹಟ್ಟಿ ಅಂಗಡಿ ರಾಮಭಟ್ಟ ವಿರಚಿತ ಸುಭದ್ರಾ ಕಲ್ಯಾಣದ ಪದ್ಯ, ಕೃಷ್ಣ ರುಕ್ಮಿಣಿಯರ ಸಂಭಾಷಣೆಯ ಪದ್ಯ, ಆವನಾರಿಯ ಮೇಲೆ ಮನವಾಯಿತು ನಿನಗೆ, ಹಿರಿಯ ಭಾಗವತರಾದ ಜಿ.ಕೆ. ನಾವಡ ಅವರು ಹಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಧನ್ಯವಾದಗಳು ಜಿ.ಕೆ. ನಾವಡ ಬಾಯರು ಅವರಿಗೆ. ಅದೇ ಸುಭದ್ರಾ ಕಲ್ಯಾಣ ಪ್ರಸಂಗದ ಇನ್ನೊಂದು ಪದ್ಯ ಕೃಷ್ಣ ಹೇಳುವಂಥದ್ದು, ತರುಣಿ ಕೇಳೆ ನಮ್ಮ ನಗರದ ಹೊರಗೆ ಅನ್ನುವಂತಹ ಹಾಡನ್ನು ಭವ್ಯಶ್ರೀ ಅವರು ಪ್ರಸ್ತುತಪಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ತರುಣಿ ಕೇಳೆ ನಮ್ಮ ನಗರದ ಹೊರಗೆ ಧನ್ಯವಾದಗಳು ಭವ್ಯಶ್ರೀ ಅವರಿಗೆ. ಮುಂದಕ್ಕೆ ಕವಿ ಮುದ್ದಣ ವಿರಚಿತ ರತಿ ಕಲ್ಯಾಣದ ಒಂದು ಹಾಡು, ರತಿ ತಂದೆಯಾದ ಕಮಲಭೂಪನಲ್ಲಿ ಹೇಳುವಂತಹ ಒಂದು ಪದ್ಯ. ತಂದೆ ಲಾಲಿಸಿ ಕೇಳು ಸಂದೇಹಗೊಳ್ಳದಿರು, ದ್ರೌಪದಿ ಬಂದಂತಹ ಸಂದರ್ಭವನ್ನ ತಿಳಿದಿದ್ದೇನೆ ಅಂತ ಹೇಳುವಂತಹ ಪದ್ಯ. ಇದನ್ನು ದೇವಿ ಪ್ರಸಾದ್ ಆಳುವ ಅವರು ಪ್ರಸ್ತುತಪಡಿಸುವುದಕ್ಕಿದ್ದಾರೆ.
ತಂದೆ ಲಾಲಿಸಿಗೇಳು ಸಂದೇಹಗೊಳದಿರು ಸಂದೇಹಗೊಳದಿರು ಲಾಲಿಸಿ ಕೇಳು ತಂದೆ ಲಾಲಿಸಿಗೇಳು ಸಂದೇಹಗೊಳದಿರು ಧನ್ಯವಾದಗಳು ದೇವಿಪ್ರಸಾದ್ ಆಳುವ ಅವರಿಗೆ. ಮುಂದಕ್ಕೆ ವಿದ್ಯುನ್ಮತಿ ಕಲ್ಯಾಣದ ಜಲಕ್ರೀಡೆಯ ಒಂದು ಪದ್ಯ, ಆಡಿದರು ತರುಣಿಯರು. ಇದನ್ನು ಜಿ.ಕೆ. ನಾವಿಡ ಬಾಯರು ಇವರು ಪ್ರಸ್ತುತಪಡಿಸುವುದಕ್ಕಿದ್ದಾರೆ. ಆ
ತವ ಹರ್ಷದಿ ಹಾಡುತ್ತ ಘನ ಘನ ತವ ಹರ್ಷದಿ ಕೂಡಿ ಬಂದ ಜನರದಾತಲಿ ಧನ್ಯವಾದಗಳು 3 ಜನ ಭಾಗವತರಿಗೆ. ಜೋರಾದ ಚಪ್ಪಾಳಿಯ ಪ್ರೋತ್ಸಾಹವನ್ನು ಮಾತ್ರ ನೀವು ಮಾಡುವುದಕ್ಕೆ ಸಾಧ್ಯ. ದಯವಿಟ್ಟು ಕಲಾವಿದರನ್ನ ಪ್ರೋತ್ಸಾಹಿಸಿ ಕಲೆಯನ್ನ ಬೆಳೆಸಿ ಅಂತ ಹೇಳುತ್ತಾ ಭಾಗವತರ ಹಾಡಿದ್ರೆ ಮಾತ್ರ ಬಹಳ ಸೊಗಸಾದ ಪ್ರಸ್ತುತಿ ಮೂಡಿ ಬರುವುದಕ್ಕೆ ಸಾಧ್ಯ ಇಲ್ಲ. ಹಿಮ್ಮೇಳದ ಜೊತೆಯಾದ ಮದ್ದಳೆ ಹಾಗೂ ಚೆಂಡೆಯ ನುಡಿತಗಳು ಕೂಡ ಇದಕ್ಕೆ ಮುಖ್ಯ ಕಾರಣವಾಗುತ್ತವೆ. ಚೆಂಡೆ ಮದ್ದಳೆಗಳು ಕುಣಿದರೆ ಮಾತ್ರ ಇವತ್ತಿನ ಗಾನ ವೈಭವ ಇನ್ನಷ್ಟು ಚಂದವಾಗುವುದಕ್ಕೆ ಸಾಧ್ಯ. ಹಾಗಾಗಿ ಹಿಮ್ಮೇಳದಲ್ಲಿ ಸಹಕರಿಸ್ತಾ ಇರುವಂತಹ ಇರುವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ಶಶಿಪ್ರಭಾ ಪರಿಣಯದ ಒಂದು ದ್ವಿಪದಿಯನ್ನು ಜಿ.ಕೆ. ನಾವುಡ ಬಾಯಾರು ಇವರು ಹಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ನಿದ್ರೆಯಿಂದೆದ್ದು ಹಸ್ತದೊಳು ತಡವರಿಸೆ ಹಸ್ತದೊಳು ತಡವರಿಸೆ ಸರವಿಲ್ಲದಾಗ ಹುಡುಗಿ ನೋಡಿದರು ಸರಗ
ಶಶಿಪ್ರಭೆ ನಿದ್ದೆಯಿಂದೆದ್ದು ನೋಡುವಾಗ ಕೈಗೆ ಕಾಣಸಿಗದಂತಹ ಹಾರದ ಕುರಿತಾದ ಒಂದು ಪದ್ಯವನ್ನು ಜಿ.ಕೆ. ನಾವುಡ ಅವರು ಕಿವಿಗಿಂಪಾಗಿ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಕೋಟಿ ಚೆನ್ನಯ್ಯ ಪ್ರಸಂಗ. ಈ ಪ್ರಸಂಗವನ್ನು ಆಯ್ದುಕೊಳ್ಳುವುದಕ್ಕೆ ಒಂದು ಕಾರಣ ಅಂದ್ರೆ ನಮ್ಮ ಮನೆಯ ಯಜಮಾನರಾದ ದಯಾನಂದ ಶೆಟ್ಟಿಯವರು ಚೆನ್ನಯ್ಯನ ಪಾತ್ರದಲ್ಲಿ ಬಹಳಷ್ಟು ಹೆಸರನ್ನು ಪಡ್ಕೊಂಡವರು. ಆ ಕಾರಣಕ್ಕಾಗಿ ಕೋಟಿ ಚೆನ್ನಯ್ಯ ಪ್ರಸಂಗದ 2 ಪದ್ಯಗಳನ್ನ ಇಲ್ಲಿ ಆಯ್ದುಕೊಂಡಿದ್ದೇವೆ. ಲಾಲಿಸಯ್ಯ ಭೂಪಾಲನೆ ಅನ್ನುವಂತಹ ಪದ್ಯವನ್ನ ಭವ್ಯಶ್ರೀ ಅವರು ಹಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು ಭವ್ಯಶ್ರೀ ಅವರಿಗೆ. ಎಲ್ಲ ಸೌಮ್ಯ ಪದ್ಯಗಳಾದ ಬಳಿಕ ಒಂದು ಸುತ್ತಿನ ಏರು ಪದ್ಯವನ್ನ ಭಾಗವತರು ತಮ್ಮೆದುರಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ.
ಏನು ಇದೆ ಅಂತ ಹೇಳು ಧನ್ಯವಾದಗಳು ಮೂವರು ಭಾಗವತರಿಗೆ. ಮುಂದಕ್ಕೆ ಪದ್ಮಾವತಿ ಕಲ್ಯಾಣದ ಸಖಿಯರೆಲ್ಲ ಬನ್ನಿರಿಂದು ಅನ್ನುವಂತಹ ಪದ್ಯವನ್ನು ಜಿ.ಕೆ. ನಾವಡ ಬಾಯಾರವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಖಿಯರೆಲ್ಲ ಬನ್ನಿರಿಂದು ವನಕ್ಕೆ ಹೋಗುವ, ಸಖಿಯರೆಲ್ಲ ಬನ್ನಿರಿಂದು ವನಕ್ಕೆ ಹೋಗುವ. ಧನ್ಯವಾದಗಳು ಜಿ.ಕೆ. ನಾವಡ ಬಾಯಾರು ಹಾಗೂ ಮದ್ದಳೆಯಲ್ಲಿ ಸಹಕರಿಸಿದ
ಕೃಷ್ಣ ಚೈತನ್ಯನಿಗೂ ಧನ್ಯವಾದಗಳು. Thank you.
ಬಾಣವೈಭವವನ್ನ ಮುಂದುವರಿಸ್ತಾ ಇದೆ. ಈಗ ಮುಗಿಯಷ್ಟು ಕೊಲ್ಕೊಂಡ ಇವರಿಂದ ಅವರಿಗೆ ಇಷ್ಟವೆನಿಸುವಂತಹ ಒಂದು ಯಕ್ಷಗಾನ ವಾದ್ಯವನ್ನ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಮುಗಿಲ ಮಂಟಪದಲ್ಲಿ ಸೌಂದರ್ಯ ಹಗಲೊಡೆಯ ಶೃಂಗಾರ ಹಗಲೊಡೆಯ ಶೃಂಗಾರ ನುಡಿದಳವರೊಡನೆ ನುಡಿದ ಅವಳೊಡನೆ ಯಾರೋ ಚಂದ್ರವದನೆ
ವನಕ್ಕೆ ಸುಂದರ ಧನ್ಯವಾದಗಳು ಭವ್ಯಶ್ರೀ ಅವರಿಗೆ. ಮುಂದಕ್ಕೆ ದೇವಿ ಪ್ರಸಾದ್ ಆಳ್ವ ತಲಪಾಡಿ ಅವರಿಂದ ಒಂದು ಸುಮಧುರವಾದ ಹಾಡು. ಅಲ್ಪ ಮುಲ್ಪತಿಗೆ ಚನಿಲೆ ಅಲ್ಪ ಮುಲ್ಪತಿಗೆ ಚನಿಲೆ ಅಲ್ಪ ತುಂಡಲ ಅಲ್ಪ ತುಂಡಲ ಅಲ್ಪ 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 ನಮ
ತುಂಡನ ಅಲ್ಪ ಪುರಮುಯೇ ಅಲ್ಪ ಮುರುಪ ತಿಗನೆ ಗನಿನೆ ಗನಿನೆ ಅಲ್ಪ ಮುರುಪ ತಿಗನೆ ಗನಿನೆ ಗನಿನೆ ಅಲ್ಪ ಪುರಮುಯೇ ಪುರಮುಯೇ ಬಹಳ ಸುಂದರವಾದ ಒಂದು ತುಳುವಿನ ಪದ್ಯವನ್ನು ಪ್ರಸ್ತುತಪಡಿಸಿದ ದೇವಿ ಪ್ರಸಾದ್ ಆಳ್ವ ಅವರಿಗೆ ಧನ್ಯವಾದಗಳು. ಒಂದು ಸಣ್ಣ ವಿರಾಮ. ಇವತ್ತು ತಮ್ಮ ವಿವಾಹದ 50ನೇ ವರ್ಷದ ಸುಮಧುರ ದಾಂಪತ್ಯದ ಒಂದು ಪ್ರತೀಕವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಶ್ರೀ ಜಪ್ಪು ದಯಾನಂದ ಶೆಟ್ಟಿ ಹಾಗೂ ಲೀಲಾ ಶೆಟ್ಟಿ ಇವರಿಗೆ ಬಂಧುಗಳೆಲ್ಲರ ಪರವಾಗಿ ಶುಭ ಹಾರೈಕೆಗಳ ಜೊತೆಗೆ ಪರಸ್ಪರ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ 50ನೇ ವರ್ಷವನ್ನು ಇನ್ನಷ್ಟು ನೆನಪಿನಲ್ಲಿ ಉಳಿಯುವ ಹಾಗೆ ಮಾಡಬೇಕಾಗಿ ದಂಪತಿಗಳಾದ ಜಪ್ಪು ದಯಾನಂದ ಶೆಟ್ಟಿ ಹಾಗೂ ಲೀಲಾ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಆಗಮಿಸಿದಂತಹ ಎಲ್ಲ ಬಂಧು ಬಾಂಧವರು ಅವರಿಗೆ ಜೀವನದುದ್ದಕ್ಕೂ ಶುಭವನ್ನೇ ಹರಸಬೇಕು, ಶುಭವನ್ನೇ ಹಾರೈಸಬೇಕಾಗಿ ಸವಿನಯದ ವಿನಂತಿ. साइड बोले अपने नंबर फोटो में देख पावा चूर साइड 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 प्लीज अक्का कार बतले अक्का कार बतले अक्का कार बतले कार बतले कार बतले मदी बायना ₹1 मदी बरोदಕ್ಕೆ ನಿಮ್ಮ कार बतले
ಬಾಬಾ ಈರ್ ಮಲ್ಪಂದ ಕೊರ್ಲೆ ಕಂಟಿ ಈರ್ ಮಲ್ಪಂದ ಕಂಟಿ ಕೊರ್ಲೆ ಇತ್ತ ಕೊರ್ಲೆ ಸಬೇಟ್ ಕೊರ್ಲೆ ಸಬೇಟ್ ಪಕ್ಕ ಬಿರೋದೆ ತರ್ಲೆ ಆಯ್ತಾ ಬಿಟ್ರೆ ನಂಗಲ್ಲ ಕತ್ತು ನಾನೇ ನಮ್ಮ ಜೀವನ ಏಸು ಬಾಡಿಗೆ ಆರತಿ ಆಸೋ ಆರತಿ ಬನ್ನಿ ಫಸ್ಟ್ಗೆ ಬನ್ನಿ ಮಕ್ಕಳು ಬರಲಿಲ್ಲ ಸಂದೀಪ್ ಇಬ್ಬರು ಬನ್ನಿ ಇಬ್ಬರು ಬನ್ನಿ ಇಬ್ಬರು ಮನುಷ್ಯ ಬಲ ಅವರಲ್ಲಿ ನಿಮ್ಮವರಲ್ಲಿ ಸಂತೋಷ್ ಸಂತೋಷ್ ನಿಮ್ಮ ಮಕ್ಕಳಲ್ಲಿ ಹೆಂಡತಿ ಅಲ್ಲ ನೀವು ಫಸ್ಟ್ ಅಲ್ಲ ಸಂತೋಷ್ ಫಸ್ಟ್ ಮುಂದಕ್ಕೆ ಜಿ.ಕೆ. ನಾವಡಬಾಯರು ಇವರಿಂದ ಒಂದು ಪದ್ಯ, ಅದಾಗಿ ಏರು ಪದ್ಯದ ಒಂದು ಸುದ್ದಿನ ಮೂಲಕ ನಮ್ಮ ಇವತ್ತಿನ ಗಾನ ವೈಭವವನ್ನು ನಾವು ಮತ್ತೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈಗ ಜಿ.ಕೆ. ನಾವಡಬಾಯರು ಇವರಿಂದ ಒಂದು ಪದ್ಯ. Oh
ಹಾಂ ಬಿಡ್ಸೋದು ಆರ್ಡ ಬಂದು ದಾಲ್ಡ ಬಂದು ಗುಂಗು ದಾಲ್ಡ ಬ್ರೋ ದೆಪ್ಪೊಡಿ ಒಂಜಿ ಉಂಟಿಗೆ ಒಂಜಿ ಬಗ್ಗೆ ದೆಪ್ಪೆರ ಬಂದು ನಾನು ಒಂದು ಗಂಟೆ ಇನ್ನೊಂದು ಗಂಟೆ ಶುಂಭನ ಮೇರೆ ವರ್ಗದ ಭವನವನಿ ಕುಮುದ ಜಗದಂಬಿಕೆಯ ಲಾವಣ್ಯವನ್ನು ನೆರೆಕಂಡು ಸುಗ್ರೀವ ಶುಂಭನ ನಮ್ಮಯ ಶುಂಭ
ಚೂರು ಬ್ಯಾಕ್ ಉಂಟಿಲ್ಲ ಕೊನೆಯದಾಗಿ ಭಗವಂತರು ಎರಡನೇ ಮೇರು ಪಂದ್ಯಗಳನ್ನು ಆಡುವುದರ ಮೂಲಕ ನಮ್ಮ ಯಕ್ಷಗಾನ ವೈಭವವನ್ನು ಹಿಡಿಸುವುದಕ್ಕಿದ್ದಾರೆ.
ಮಂಗಳ ಪದ್ಯವನ್ನು ಮಾಡುವುದರೊಂದಿಗೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಯಕ್ಷಗಾನ ವೈಭವವನ್ನು ಮುಗಿಸ್ತಾ ಇದ್ದೇವೆ. 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರುವಂತಹ ದಯಾನಂದ ಶೆಟ್ಟಿ ದಂಪತಿಗಳಿಗೆ ಭಗವಂತ ಸುಖವನ್ನು, ಸೌಖ್ಯವನ್ನು, ಆರೋಗ್ಯವನ್ನು ಎಲ್ಲವನ್ನು ಕರುಣಿಸಿ ಅಂತೇಳಿ ಆಶಿಸ್ತಾ ಮಂಗಳ नारायणी नमोस्तुते ದಯಾನಂದ ಶೆಟ್ಟಿ ದಂಪತಿಗಳ 50ನೇ ವಿವಾಹ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಸಹಕರಿಸಿದಂತಹ ಭಾಗವತರಾದ ಶ್ರೀ ಜಿ.ಕೆ. ನಾವಡ ಬಾಯಾರು, ಶ್ರೀಮತಿ ಭವ್ಯಶ್ರೀ ಹರೀಶ್ ಕುಯಿಕೊಂಡ, ಶ್ರೀ ದೇವಿ ಪ್ರಸಾದ್ ಆಳ್ವ ತಲಪಾಡಿ, ಹಾಗೆ ಚೆಂಡಮದ್ದಳೆಯಲ್ಲಿ ಸಹಕರಿಸಿದ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಮಣಿಮೂಂಡ, ಶ್ರೀ ಸುದಾಸ್ ಆಚಾರ್ಯ ಕಾವೂರು, ಚಕ್ರತಾಳದಲ್ಲಿ ಸಹಕರಿಸಿದ ನಾಗೇಶ್ ಆಚಾರ್ಯ, ಎಲ್ಲರಿಗೂ ಭಗವಂತನು ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ಹೇಳಿ ವಿನಂತಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಯಕ್ಷಗಾನ ವಿಶ್ವಗಾನ.
ಚೂರು ಪಾಡ್ಬಾರ ವಿಡಿಯೋ ಬರ್ತಾನೆ ಕಡಲೆ